ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಒಂದೇ ವಿಡಿಯೋದಲ್ಲಿ ನಾನು ಹಬ್ಬದ 10 ಅಡುಗೆಗಳನ್ನು ಹಾಕಿದ್ದೇನೆ. ನಿಮಗೆ ಚಟ್ನಿಯಿಂದ ಹಿಡಿದು ರಸಮ್ ಇರ್ಬೋದು, ಸಾಂಬಾರ್, ಪಲ್ಯ, ಒಬ್ಬಟ್ಟು, ಪಾಯಸ ಎಲ್ಲ ಒಂದೇ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಏನಂತಂದರೆ ನಿಮಗೆ ಸುಲಭ ಆಗಲಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಟೈಮ್ ಸ್ಟ್ಯಾಂಪನ್ನು ಹಾಕಿದ್ದೇನೆ. ಅಂದರೆ ಯಾವ ರೆಸಿಪಿ ಎಷ್ಟೊತ್ತಿಗಿದೆ ಅಂತ ನೀವು ವಿಡಿಯೋನ ಫಾರ್ವರ್ಡ್ ಮಾಡಿಕೊಂಡು ನಿಮಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿ ಒಂದೇ ವಿಡಿಯೋದಲ್ಲಿ ನೋಡ್ಬೋದು. ನೋಡೋದು ಮಾತ್ರ ಅಲ್ಲ, ಬೇರೆಯವರಿಗೆ ಶೇರ್ ಮಾಡಿ, ಬೇರೆಯವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲಿ ಇಲ್ಲಿ ಎಲ್ಲ ವಿಡಿಯೋಗಳನ್ನು ಹುಡುಕೋ ಬದಲು ಒಂದೇ ವಿಡಿಯೋದಲ್ಲಿ ಎಲ್ಲ ಅಡುಗೆ ರೆಸಿಪೀಸ್ಗಳು ಸಿಕ್ಬಿಟ್ರೆ ತುಂಬಾ ಸುಲಭ ಅಲ್ವಾ? ಸೊ ನಾಳೆ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ರುಚಿಯಾಗಿರುವಂಥ ಒಂದು ಹೆಸರು ಬೇಳೆ ಪಾಯಸ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. 1 ಕಪ್ಪಷ್ಟು ಹೆಸರು ಬೇಳೆನ ಏನು ಮಾಡಬೇಕು ಅಂತಂದರೆ ನೀಟಾಗಿ ಆರಿಸ್ಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ತೊಳೆದುಕೊಳ್ಳಿ. ಅದಾದ ನಂತರ ನಾವು ಕುಕ್ಕರಲ್ಲಿ ಹಾಕಿಬಿಟ್ಟು 2 ಕಪ್ಪಷ್ಟು ನೀರನ್ನು ಹಾಕೋಬೇಕು. ಇದನ್ನ ಬೇಯಲಿಕ್ಕೆ ಇಡುವಾಗ ನೀರನ್ನು ಹಾಕಿಬಿಟ್ಟು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಬಿಟ್ಟು 1 ವಿಷಲ್ ಸಾಕು, ಜಾಸ್ತಿ ಬೇಡ. ಯಾಕಂತಂದರೆ ಹೆಸರು ಬೇಳೆ ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. 1 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಅಷ್ಟೊತ್ತಿಗೆ 1-2 ಟೇಬಲ್ ಸ್ಪೂನಷ್ಟು ರೈಸ್ ಇರುತ್ತಲ್ವ, ಅದನ್ನ ಒಂಚೂರು ಬಿಸಿ ನೀರಲ್ಲಿ ನೆನೆ ಹಾಕಿ ಬಿಡಬೇಕು. ಜಸ್ಟ್ ಒಂದು 10 ನಿಮಿಷ ರೈಸನ್ನು ನೆನೆ ಹಾಕಲಿಕ್ಕೆ ಬಿಟ್ಟರೆ ಸಾಕು. 10 ನಿಮಿಷ ಆದ ನಂತರ ನೆನೆ ಹಾಕಿರುವ ರೈಸ್ ಮತ್ತು 1 ಕಪ್ಪಷ್ಟು ಕಾಯಿ ತುರಿ ಇದೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ರುಬ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಈ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನಾನು ಈ ಪಾಯಸಕ್ಕೆ ಯೂಸ್ ಮಾಡ್ತಾ ಇರೋದು ಜೋನಿ ಬೆಲ್ಲ. ನೀವು ನಾರ್ಮಲ್ ಬೆಲ್ಲ ಬೇಕಾದರೂ ಹಾಕೋಬೋದು. ಜೋನಿ ಬೆಲ್ಲ ಹಾಕಿದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ಪಾಯಸ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಇಲ್ಲಿ ಜೋನಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೇನೆ. ಇಷ್ಟೊತ್ತಿಗೆ ನೋಡಿ, ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಹೆಸರು ಬೇಳೆ ಈ ಸಮ್ಮರ್ ಟೈಮಲ್ಲಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇಷ್ಟೊತ್ತಿಗೆ ನಾವು ಏನು ಮಾಡೋಣ, ಒಂದು ಒಗ್ಗರಣೆನ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ತುಪ್ಪನ ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದ್ಕೊಂಡು ಇಟ್ಕೊಂಡ್ಬಿಡೋಣ. ಯಾಕಂತಂದರೆ ಆಮೇಲೆ ಪಾಯಸ ಮಾಡುವಾಗ ನಮಗೆ ತುಂಬಾ ಈಸಿ ಆಗುತ್ತೆ. ಇವಾಗ ಬೇಯಿಸಿರುವಂಥ ಹೆಸರು ಬೇಳೆನ ಪಾಯಸ ಮಾಡುವಂಥ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಈ ಕಾಯಿ ತುರಿ ಮತ್ತು ಅಕ್ಕಿಯನ್ನು ರುಬ್ಬಿಟ್ಟಿದ್ವಲ್ವ ಅದು ಮತ್ತೊಂದು ಚೂರು ಕಲ್ಲುಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇದಾದ ನಂತರ ಗುದ್ದಿರುವ ಏಲಕ್ಕಿನ ಹಾಕ್ಕೊಂಡು ಇವಾಗ ನಾವು ಇದನ್ನ ಕುದೀಲಿಕ್ಕೆ ಇಡ್ಬೋದು. ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಬೋದು 1 ರೌಂಡ್ ಕುದಿಯೋ ತನಕ. ಒಂದ್ಸರಿ ಕುದೀಲಿಕ್ಕೆ ಶುರುವಾದ ನಂತರ ಊರಿನ ಕಮ್ಮಿ ಇಟ್ಕೋಬೇಕು. ಯಾಕಂತಂದರೆ ಪಾಯಸ ತುಂಬಾ ಬೇಗ ತಳ ಹಿಡಿಯುತ್ತೆ. ನೀವು ಪಾಯಸನ ಮಗುಚ್ತಾ ಇರಬೇಕು, ಮಗುಚಿಲ್ಲದಿದ್ದರೆ ತಳ ಹಿಡಿಯುತ್ತೆ. ಪಾಯಸ ಸ್ಟವ್ ಮೇಲೆ ಇಟ್ಟಾಗಿನಿಂದ ಮಗುಚ್ತಾನೇ ಇರಬೇಕು, ಕೈ ಆಡಿಸೋದನ್ನು ಬಿಡಬಾರ್ದು. ಒಂದು ಸ್ವಲ್ಪ ಅದು ದಪ್ಪ ಆಗ್ತಾ ಬರುತ್ತೆ. ಆವಾಗ ನಾವು ಏನು ಮಾಡ್ಬೋದು ಅಂತಂದರೆ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲನ ಹಾಕೋಬೋದು. ನಾನು ಜೋನಿ ಬೆಲ್ಲನ ಹಾಕೊತಿದ್ದೇನೆ, ನಾರ್ಮಲ್ ಬೆಲ್ಲನೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಎಷ್ಟು ಬೇಕೋ ಅಷ್ಟು ರುಚಿಗೆ ಬೆಲ್ಲನ ಹಾಕ್ಕೊಳ್ಳಿ. ಇದಕ್ಕೆ ನಾವು ಕಾಯಿ ತುರಿ ಮತ್ತು ಅಕ್ಕಿನ ರುಬ್ಬಿ ಹಾಕಿರೋದ್ರಿಂದ ಪಾಯಸ ದಪ್ಪಗೂ ಕೂಡ ಬರುತ್ತೆ. ಈ ಪಾಯಸನ ನಾವು ಆ್ಯಕ್ಚುಲಾಗಿ ತುಂಬ ದಪ್ಪ ಮಾಡಲಿಕ್ಕೆ ಹೋಗಲ್ಲ. ಇದನ್ನ ಆ್ಯಕ್ಚುಲಾಗಿ ಲೋಟದಲ್ಲಿ ಹಾಕಿ ಕುಡಿಯುವಂಥದ್ದು. ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿದ್ವಲ್ವ ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಬಂದ್ ಮಾಡಿ, ಈ ಹದಕ್ಕೆ ಬಂದ ನಂತರ ಸ್ಟವನ್ನು ಬಂದ್ ಮಾಡಬೇಕು. ಒಂದು ಸರಿ ಕುದೀಲಿಕ್ಕೆ ಶುರುವಾದ ನಂತರ ಊರಿನ ಒಂಚೂರು ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಜೋನಿ ಬೆಲ್ಲದ ಹೆಸರು ಬೇಳೆ ಹಾಕಿರುವಂತಹ ಪಾಯಸ ರೆಡಿ ಆಗಿದೆ. ಇದಿಷ್ಟೇ. ಇವಾಗ ಒಂದು ರುಚಿಯಾಗಿರುವಂತಹ ಸಾಂಬಾರ್ ಮತ್ತು ಪಲ್ಯನ ಮಾಡೋದು ಹೇಳ್ಕೊಡ್ತಾ ಇದ್ದೇನೆ. ಅದು ತುಂಬಾ ಕಮ್ಮಿ ತರಕಾರಿನ ಹಾಕಿಬಿಟ್ಟು, ತೊಂಡೆಕಾಯಿ, ಬದನೆ, ನುಗ್ಗೆಕಾಯಿ, ಟೊಮೆಟೊ ಇಷ್ಟೇ ತರಕಾರಿನ ನಾನು ಯೂಸ್ ಮಾಡ್ತಾ ಇರೋದು. ಮೊದಲು ಸಾಂಬಾರು ಮಾಡಲಿಕ್ಕೆ ನುಗ್ಗೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು 4-5 ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೇನೆ. ಹಾಗೆಯೇ 1-2-3 ಬದನೆ ಕೂಡ ಕಟ್ ಮಾಡಿಕೊಂಡು ಅದನ್ನ ನೀರಲ್ಲಿ ಹಾಕಿಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 1 ಟೊಮೆಟೊ. ಸಾಂಬಾರಿಗೆ ನಮಗೆ ತರಕಾರಿ ಇಷ್ಟೇ ಸಾಕು. ಸ್ವಲ್ಪ ನೀರು ಹಾಕಿ ಆಮೇಲೆ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ನಾವಿದನ್ನ ಪಾತ್ರೆಯಲ್ಲಿ ಮುಚ್ಚಿಟ್ಬಿಟ್ಟು ಬೇಯಲಿಕ್ಕಿಡೋಣ. ನೀವು ಯಾವುದೇ ಕಾರಣಕ್ಕೆ ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಬೆಂದು ತರಕಾರಿ ಏನೂ ತಿನ್ನೋಕ್ಕೆ ಸಿಗಲ್ಲ.
ಅದೇ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಪಲ್ಯನ ಒಟ್ಟಿಗೆ ಮಾಡ್ಕೊಂಬಿಡೋಣ. ತೊಂಡೆಕಾಯನ್ನು ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡಿ ಉಪ್ಪು ಮತ್ತು ಒಂದು ನೀರನ್ನು ಹಾಕಿಬಿಟ್ಟು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಬಿಡೋಣ. ತರಕಾರಿ ಎರಡು ಒಟ್ಟಿಗೆ ಬೇಯ್ತಾ ಇರಲಿ. ನೋಡಿ ಇವಾಗ ನೀಟಾಗಿ ನಮ್ಮ ಸಾಂಬಾರ್ದು ತರಕಾರಿ ಕೂಡ ಬೆಂದಿದೆ, ಪಲ್ಯದು ತೊಂಡೆಕಾಯಿ ಕೂಡ ನೀಟಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಬೇಳೆ ಬೇಯಿಸ್ಕೊಂಡು ಸಾಂಬಾರು ಮಾಡ್ತಾಯಿಲ್ಲ, ಬೇಳೆನ ಹುರಿದು ಬಿಟ್ಬಿಟ್ಟು ಒಂಚೂರು ಪುಡಿ ಮಾಡಿಕೊಂಡು ಸಾಂಬಾರನ್ನು ಮಾಡ್ತಾಯಿದ್ದೇನೆ. ಒಂದು 3-4 ಟೇಬಲ್ ಸ್ಪೂನಷ್ಟು, ನಿಮಗೆ ಎಷ್ಟು ಸಾಂಬಾರಿದೆ ಅಷ್ಟಕ್ಕಾಗುವಷ್ಟು ತೊಗರಿ ಬೇಳೆನ ಒಂಚೂರು ಹುರಿದುಕೊಂಡು ಇದನ್ನ ನೀಟಾಗಿ ಪುಡಿ ಮಾಡ್ಕೋಬೇಕು. ಇಲ್ಲ ನೀವು ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಬೇಯಿಸಿ ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಹುಣಸೆ ಹಣ್ಣು ರಸ ಇರುತ್ತಲ್ವ ಅದನ್ನು ಕೂಡ ಹಿಂಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಣ. ಇವಾಗ ಸಾಂಬಾರನ್ನು ಮಾಡೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಫಸ್ಟ್ ಒಗ್ಗರಣೆ ಹಾಕೋಬೇಕು. ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೋಬೇಕು ನಾವು. ಈ ಒಗ್ಗರಣೆಗೆ ಬೇಕಾದರೆ ಒಣಮೆಣಸಿನ್ಕಾಯಿ, ಹಾಗೆಯೇ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, 1-2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆಯೇ ಕರಿ ಲೀವ್ಸ್ ಇಷ್ಟನ್ನೆಲ್ಲ ಹಾಕೋಬೋದು. ಬೆಳ್ಳುಳ್ಳಿ ಶುಂಠಿ ಹಾಕೋದ್ರಿಂದ ಆ್ಯಸಿಡಿಟಿ ಅಥವಾ ವಾಯುಗೆ ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದವರು ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೀಟಾಗಿ ಒಗ್ಗರಣೆನ ಹಾಕ್ಕೊಂಡಾದ ನಂತರ ಇವಾಗ ನಾವು ಬೇಯಿಸಿಟ್ಟಿರುವಂಥ ತರಕಾರಿನ ಆ ನೀರಿನ ಜೊತೆ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ತರಕಾರಿ ಬೇಯಿಸಿರೋ ನೀರನ್ನು ಚೆಲ್ಲಬೇಡಿ. ಇವಾಗ ಪುಡಿ ಮಾಡಿಟ್ಟಿರುವಂತಹ ಬೇಳೆ, ಹುಣಸೆಹಣ್ಣಿನ ರಸ, ಚಿಟಿಕೆಯಷ್ಟು ಅರಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಆಮೇಲೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಈ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಾನು ಇಷ್ಟೇ ಹಾಕ್ಕೊಳ್ಳೋದು, ಇನ್ನೇನು ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಇದು ಎಷ್ಟು ಬೇಕು, ನೀರು ಬೇಕಿದ್ದರೆ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಥವಾ ತರಕಾರಿ ಬೇಯಿಸಿದ ನೀರಿದ್ರೆ ಅದೇ ಸಾಕು. ಅದಕ್ಕೊಂದು ಸ್ವಲ್ಪ ಇಂಗು ಮತ್ತು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗು ಹಾಕಿದರೆ ಇದಕ್ಕೆ ಒಳ್ಳೆಯದು, ಅಂದರೆ ಆ್ಯಸಿಡಿಟಿಗೆ ಒಳ್ಳೆಯದು. ನೀಟಾಗಿ ಹದ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ, ಒಂದು ಸ್ವಲ್ಪ ದಪ್ಪ ಆಗಲಿಕ್ಕೆ ಬಿಡೋಣ. ನೋಡಿ ಇಷ್ಟೇ, ತರಕಾರಿ ಸಾಂಬಾರು ರೆಡಿಯಾಗೋಯಿತು. ಎಷ್ಟು ಸಿಂಪಲಾಗಿ ರೆಡಿಯಾಗೋಯಿತು ಅಂತಂದರೆ ಅಷ್ಟು ಈಸಿ ಇತ್ತಲ್ವ, ಏನೂ ಕಷ್ಟ ಇಲ್ಲ. ಸೊ ನಮ್ಮದು ತರಕಾರಿ ಸಾಂಬಾರು ರೆಡಿಯಾಗಿದೆ. ಇವಾಗ ತೊಂಡೆಕಾಯಿ ಬೆಂದಿದೆ ಅಲ್ವಾ, ಪಲ್ಯನೂ ಕೂಡ ಮಾಡ್ಕೊಳ್ಳೋಣ. ಇದಕ್ಕೆ ಕೂಡ ಅಷ್ಟೇ ಸೇಮ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಗುದ್ದಿ ಹಾಕ್ಬೋದು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಗುದ್ಕೊಂಡು ಹಾಕ್ಬೋದು, ಶುಂಠಿ ಬೇಕಾದರೂ ಹಾಕ್ಬೋದು, ಈರುಳ್ಳಿ ಬೇಕಾದರೂ ಹಾಕ್ಬೋದು. ಹಾಗೆಯೇ ಕರಿ ಲೀವ್ಸನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆನ ಕೊಡಿ. ಅದಾದ ನಂತರ 1 ಟೊಮೆಟೊ ಸಾಕು. 1 ಟೊಮೆಟೊನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಈ ಟೊಮೆಟೊ ಕೂಡ ಮೆತ್ತಗಾಗುವಂತೆ ಹುರಿಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಅರಶಿನ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ನಾನು ಆವಾಗಲೇ ಹೇಳಿದ್ದೇನಲ್ಲ ಸೇಮ್ ಸಾಂಬಾರು ಪುಡಿ ಹಾಕ್ತಾಯಿದ್ದೇನೆ. ನಾನು ಇದಕ್ಕೆ ಬೇರೆ ಯಾವ ಪುಡಿಯನ್ನು ಕೂಡ ಹಾಕ್ತಾಯಿಲ್ಲ. ಸ್ವಲ್ಪ ಇಂಗನ್ನು ಹಾಕಿ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಲ್ಯಕ್ಕಿಷ್ಟೇ ಹಾಕ್ಕೊಳ್ಳುವಂಥದ್ದು ಏನೂ ಇಲ್ಲ. ಇವಾಗ ಇದು ಮೆತ್ತಗಾದ ನಂತರ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಾದ ನಂತರ ನಾವು ಬೇಯಿಸಿರುವಂಥ ತೊಂಡೆಕಾಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 2 ನಿಮಿಷ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ತೊಂಡೆಕಾಯಿಗೆ ಮಸಾಲೆ ಎಳ್ಕೋಬೇಕು. ಕೊನೆಯದಾಗಿ ಬೇಕಾದರೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿ. ಎಷ್ಟು ಸಿಂಪಲಾಗಿ ಮಾಡಿದ್ವಿ ನೋಡಿ, ತೊಂಡೆಕಾಯಿ ಪಲ್ಯನೂ ರೆಡಿ, ಸಾಂಬಾರು ರೆಡಿ. ಇವಾಗ ರುಚಿಯಾಗಿರುವಂಥ ಒಂದು ರಸಮ್ ಮಾಡೋದು ಬೇಡವಾ, ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂಥ ರಸಮ್, ತುಂಬಾ ಸಿಂಪಲ್ ಆಗಿರುವಂಥ ಟೊಮೆಟೊ ರಸಮ್ ಇದು. ಒಂದು 8-10 ಅಥವಾ ಒಂದು 6 ಟೊಮೆಟೊ ಹಣ್ಣನ್ನು ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾಟಿ ಟೊಮೆಟೊ ಆದರೆ ತುಂಬಾ ಸೂಪರಾಗಿ ಬರುತ್ತೆ. ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಪಾತ್ರೆಗೆ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಹಿಂಡ್ಬಿಟ್ಟು ಇದರ ರಸನ ನಾವು ತೆಗಿಬೇಕು. ಅದರಲ್ಲಿರುವಂಥ ಕಸ ಎಲ್ಲ ತೆಗೆದು ಬಿಸಾಡಿ. ಅದಾದ ನಂತರ ಒಂದು 2 ಹಸಿಮೆಣಸಿನ್ಕಾಯಿ, ಚಿಟಿಕೆ ಉಪ್ಪು, ಅದಾದ ನಂತರ ಇಂಗನ್ನು ನೀರು ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ನಾವು ಬೇಯಲಿಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಟೊಮೆಟೊ ರಸ ಬೇಯಬೇಕು. ಅದಾದ ನಂತರ ಇವಾಗ ಮಸಾಲಕ್ಕೆ ಹಾಗೆಯೇ ಈಗ ಕುಟ್ಟಾನಿಗೆ ಒಂದು ಸ್ವಲ್ಪ ಕರಿ ಲೀವ್ಸು, 2 ಹಸಿಮೆಣಸಿನ್ಕಾಯಿ, 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನ ಜಜ್ಜಿಬಿಟ್ಟು ಅಂದರೆ ಗುದ್ದುಬಿಟ್ಟು ಈ ಥರ ನೋಡಿ
ಪುಡಿ ಮಾಡ್ಕೊಂಡು ಇಡಬೇಕು. ಇದು ರಸಮ್ದು ಮಸಾಲ ಇಷ್ಟೇ, ಇದಕ್ಕೆ ಬೇರೆ ಏನು ರಸಮ್ ಮಸಾಲ ಪುಡಿ ಏನೂ ನಾನು ಹಾಕಲ್ಲ. ಟೊಮೆಟೊ ರಸ ಬೆಂದಿರುತ್ತಲ್ವ, ಆಗ ಈ ರಸಮ್ ಪುಡಿಯನ್ನು ಏನು ರೆಡಿ ಮಾಡಿದ್ವಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ರಸಮ್ ರೆಡಿಯಾಗುತ್ತೆ. ಇದಕ್ಕೆ ನೀವು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಒಗ್ಗರಣೆ ಹಾಕ್ಬೋದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸೂಪರಾಗಿರುವಂತಹ ರಸಮ್ ರೆಡಿ. ಇವಾಗ ಒಂದು ರುಚಿಯಾಗಿರುವಂಥ ಬಜ್ಜಿ, ಹೀರೆಕಾಯಿಯ ಹೆಲ್ದಿ ಬಜ್ಜಿ ಅಂತಲೇ ಹೇಳ್ಬೋದು. ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು, ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇದು. ಇದನ್ನ ಮಾಡಲಿಕ್ಕೆ 1 ಅಥವಾ 2 ಹೀರೆಕಾಯಿಯನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ನಾವು ಇದನ್ನ ರೌಂಡಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ತುಂಬ ಬಳಿತಿರೋ ಹೀರೆಕಾಯಿನ ಯೂಸ್ ಮಾಡಬೇಡಿ, ಚೆನ್ನಾಗಿ ಬರಲ್ಲ. ಈ ಥರ ಸ್ಲೈಸಸ್ ಮಾಡ್ಕೋಬೇಕು. ನೋಡಿ ಇಷ್ಟು ದಪ್ಪ, ತುಂಬ ದಪ್ಪನೂ ಮಾಡ್ಕೊಳ್ಳೋದು ಬೇಡ, ಬಜ್ಜಿ ಚೆನ್ನಾಗಿ ಬರಲ್ಲ. ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಸ್ವಲ್ಪ ನಾವು ಕಡಲೆ ಹಿಟ್ಟನ್ನು ತಗೋಬೇಕು. ಒಂದು ಅರ್ಧದಿಂದ 1 ಕಪ್, ನಿಮಗೆ ಹೀರೆಕಾಯಿ ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಹಾಕಿ ನೋಡಿ. ಇಲ್ಲ ನೀವು ಸಾಂಬಾರು ಪುಡಿ ಬೇಕಾದರೂ ಹಾಕೋಬೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಳ್ಳಿ, ಯಾಕಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಗೆಯೇ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನಾವಿದನ್ನ ಮಿಕ್ಸ್ ಮಾಡ್ತಾ ಕಲಿಸ್ತಾ ಬರಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕೋದಲ್ಲ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ. ಇದಕ್ಕಿಂತ ಇನ್ನೊಂಚೂರು ತೆಳ್ಳಗಾಗಬೇಕು, ಯಾಕಂತಂದರೆ ತುಂಬ ದಪ್ಪ ಆದರೂ ಕೂಡ ಬಜ್ಜಿ ಚೆನ್ನಾಗಿ ಬರಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಾಗಿ ಉಪ್ಪನ್ನು ಹಾಕೋದು ಮರ್ತಿದ್ದೆ, ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ಹದಕ್ಕೆ ಬಂದ ನಂತರ ನೋಡಿ ಅಂಟಬೇಕು. ಈ ಥರ ಹಿಟ್ಟನ್ನು ರೆಡಿ ಆದ ನಂತರ ನಾವೀಗ ಈ ಹೀರೆಕಾಯಿ ಬಜ್ಜಿಯನ್ನು ಫ್ರೈ ಮಾಡ್ಕೋಬೋದು. ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಫಸ್ಟ್ ಹೈ ಫ್ಲೇಮ್ ಇಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ನಾವು ಹೀರೆಕಾಯಿಯನ್ನು ಹಾಕ್ಕೊಳ್ಳುವಾಗ ಊರಿನ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡ್ಬೇಕು. ಇಲ್ಲದಿದ್ದರೆ ಫಸ್ಟೇ ಕರಟಿ ಹೋಗುತ್ತೆ, ಒಳಗಡೆ ನಿಮಗೆ ಚೆನ್ನಾಗಿ ಬೇಯಲ್ಲ. ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿದ್ದನ್ನ ಮಗುಚ್ತಾ ಫ್ರೈ ಮಾಡ್ತಾ ಬರಬೇಕು. ಹಿಟ್ಟಿಗೆ ಹೀರೆಕಾಯಿನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಬರಬೇಕು. ಜಾಸ್ತಿ ಕಾಯಿಸೋಕ್ಕೆ ಹೋಗಬೇಡಿ, ತುಂಬ ಅಂದರೆ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೆ ಕಾಯಿಸ್ಕೊಂಡು ಪರ್ಫೆಕ್ಟ್ ಆಗಿರುವಂಥ ಬಜ್ಜಿಯನ್ನು ರೆಡಿ ಮಾಡ್ಬೋದು. ನೋಡಿ ಇಷ್ಟೇ, ತುಂಬ ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಹೇಳಿರುವ ಟಿಪ್ಸನ್ನು ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರುವಂತಹ ಹೀರೆಕಾಯಿ ಬಜ್ಜಿಯನ್ನು ರುಚಿಯಾಗಿ ಮನೆಯಲ್ಲಿ ಈ ಹಬ್ಬಕ್ಕೆ ಮಾಡ್ಬೋದು. ಈಗ ಇದ್ರ ಜೊತೆಗೆ ಇನ್ನೊಂದು ಎಡಿಷ್ನಲ್ ಆಗಿ ದಾಲ್ ತೋವೆನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ಸಾಂಬಾರ್ ಬದಲು ರಸಮ್ ಮತ್ತು ದಾಲ್ ತೋವೆ ಮಾಡಿಕೊಂಡ್ರೂ ನಡೆಯುತ್ತೆ, ಅಥವಾ ರಸಮ್ ಬದಲು ಸಾಂಬಾರ್ ಮತ್ತು ದಾಲ್ ತೋವೆ ಮಾಡಿಕೊಂಡ್ರೂ ನಡೆಯುತ್ತೆ. ಇದು ಕೊಂಕಣಿ ಸ್ಟೈಲಲ್ಲಿ ಮಾಡುವಂತಹ ದಾಲ್ ತೋವೆ. 1 ಕಪ್ಪಷ್ಟು ತೊಗರಿಬೇಳೆನ ತಗೊಂಡಿದ್ದೇನೆ. ತೊಗರಿಬೇಳೆನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ, ಯಾಕಂತಂದರೆ ತುಂಬ ಬೇಗ ಚೆನ್ನಾಗಿ ಬೇಯುತ್ತೆ. 10 ನಿಮಿಷ ನೀರಲ್ಲಿ ನೆನೆ ಹಾಕಿ ತೊಳೆದುಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಇದನ್ನ ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಇಷ್ಟನ್ನು ಹಾಕ್ಕೊಂಡು ನೀವು ಎಷ್ಟು ಬೇಳೆ ತಗೊತೀರೋ ಅದರ ಡಬಲ್ ನೀರು ಹಾಕಬೇಕು. ಡಬಲ್ ಅಥವಾ ಒಂದು ಕಪ್ ಆದರೆ ಒಂದು 2.5 ಕಪ್ಪಷ್ಟು ನೀರನ್ನು ಹಾಕಬೇಕು. ಯಾಕಂತಂದರೆ ದಾಲು ತುಂಬಾ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಈಗ ಇದನ್ನ ಲಿಡ್ಡನ್ನು ಮುಚ್ಚಿಟ್ಬಿಟ್ಟು ಕುಕ್ಕರಲ್ಲಿ ಒಂದು 4ರಿಂದ 5 ನಿಮಿಷ 5 ವಿಷಲಾದರೂ ಹಾಕಬೇಕು. ಯಾಕಂತಂದರೆ ನಾವು ದಾಲನ್ನು ಸ್ಮ್ಯಾಶ್ ಮಾಡುವಾಗ ಅದು ಚೆನ್ನಾಗಿ ಪುಡಿ ಆಗಬೇಕಾಗುತ್ತೆ. ಸೊ ನೋಡಿ, ಇವಾಗ 4ರಿಂದ 5 ವಿಷಲ್ ಹಾಕಿಸ್ಕೊಂಡಿದ್ದೇನೆ. ಅದಾದ ನಂತರ ಬೆಂದಾದ ನಂತರ ಪ್ರೆಷರ್ ಹೋದ ನಂತರ ನೀವು ಚೆನ್ನಾಗಿ ಇದನ್ನ ಒಂದು ಹ್ಯಾಂಡ್ ಮಿಕ್ಸರಲ್ಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೋಬೇಕು. ತುಂಬಾ ಸಿಂಪಲಾಗಿ ಮಾಡುವಂಥ ರೆಸಿಪಿ ಇದು. ಇವಾಗ ಇದಕ್ಕೆ ನೀವು ಫಸ್ಟ್ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೆ ದಾಲ್ ತೋವೆ ಎಷ್ಟು ಹದಕ್ಕೆ ಬೇಕು ಅಷ್ಟು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕಿ, ಪುಡಿ ಇಂಗಾದರೂ ಓಕೆ, ಅಥವಾ ಗಟ್ಟಿ ಇಂಗಿದ್ರೆ ಅದನ್ನ ನೀರು ಮಾಡ್ಕೊಂಡು ಹಾಕೋಬಹುದು. ಉಪ್ಪು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಇದನ್ನ ನಾವು ಮತ್ತೆ ಕುದೀಲಿಕ್ಕೆ ಇಡಬೇಕು. 1 ರೌಂಡ್ ಇದು ನೀಟಾಗಿ ಕುದಿಬೇಕು. ಅಷ್ಟೊತ್ತಿಗೆ ನಾವು ಒಂದು ಸೂಪರ್ ಆಗಿರುವಂಥ ಒಗ್ಗರಣೆ ರೆಡಿ ಮಾಡೋಣ. ಒಂದು ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಹಾಗೆಯೇ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಒಣಮೆಣಸು, ಕರಿ ಲೀವ್ಸು,
ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಒಗ್ಗರಣೆ ಹಾಕಬೇಕು. ಇದು ಕೊಂಕಣಿ ಸ್ಟೈಲಲ್ಲಿ, ಅವರು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ತೊವೆ ಮಾಡೋದು ಹೀಗೇ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋರು ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡ್ಬೋದು, ಒಗ್ಗರಣೆಗೆ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಒಗ್ಗರಣೆ ರೆಡಿ ಆಗುವಷ್ಟೊತ್ತಿಗೆ ಈ ತೊವೆ ನೀಟಾಗಿ ಹದ ಆಗಿರುತ್ತೆ, ಚೆನ್ನಾಗಿ ಕುದಿದಿರುತ್ತೆ ನೋಡಿ. ಕರೆಕ್ಟಾಗಿ ನಮಗೆ ಅಂದಾಜಿಗೆ ಬಂದಿದೆ. ಇವಾಗ ಬಿಸಿ ಬಿಸಿ ಇರುವಾಗಲೇ ಒಗ್ಗರಣೆನ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ದಾಲ್ ತೊವೆ ರೆಡಿಯಾಗಿದೆ ಅಂತ. ಇಷ್ಟೇ ನೋಡಿ, ರುಚಿ ಆಗಿರುವಂಥ ಕೊಂಕಣಿ ಸ್ಟೈಲಲ್ಲಿ, ಊರ ಕಡೆ ಕೊಂಕಣಿಯವರು ಕೊಂಕಣಿಸ್ ಮಾಡ್ತಾರಲ್ವ, ಅಂತಹ ದಾಲ್ ತೊವೆ ರೆಡಿಯಾಗಿದೆ. ಈಗ ಒಬ್ಬಟ್ಟು ಮಾಡೋದು ಬೇಡವಾ? ಯುಗಾದಿ ಹಬ್ಬ ಅಂತಂದರೆ ಒಬ್ಬಟ್ಟೆ ಮೇನು. ಬೇಳೆ ಒಬ್ಬಟ್ಟನ್ನು ರುಚಿಯಾಗಿ ಸುಲಭವಾಗಿ ಯಾವ ಥರ ಮಾಡ್ಬೋದು ಇನ್ಸ್ಟೆಂಟಾಗಿ ಅಂತ ಹೇಳ್ಕೊಡ್ತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ, ಚಿಟಿಕೆಯಷ್ಟು ಉಪ್ಪು, ಹಾಗೆಯೇ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿರೋಟಿ ರವೆ ನೀವು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಡೀತದೆ, ಏನೂ ತೊಂದರೆ ಇಲ್ಲ. ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕೈಯಲ್ಲಿ ಫಸ್ಟ್ ಕಲಿಸ್ಕೋಬೇಕು. ಫಸ್ಟ್ ಹಿಟ್ಟು ಕಲಿಸುವಾಗ ಯಾವ ಥರ ಇರಬೇಕು ಅಂತಂದರೆ ಕೈಗೆ ಅಂಟಬೇಕು ನೋಡಿ, ಈ ಥರ ಕೈಗೆ ಅಂಟೋ ಥರ ಒಂದು ಸರಿ ಕಲಿಸ್ಕೊಂಡಾದ ನಂತರ ಇವಾಗ ಒಂದು 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋಬೇಕು ಅಂತಂದರೆ ರಬ್ಬರ್ ಥರ ಬರಬೇಕದು. ರಬ್ಬರ್ ಥರ ಹಿಟ್ಟು ರೆಡಿ ಆದ್ರೇ ನಮಗೆ ಹೋಳಿಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ. ಇದಕ್ಕೆ ಕಣಕ ಅಂತ ಕೂಡ ಹೇಳ್ತಾರೆ ನೋಡಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಂಡಾದ ನಂತರ ಬೇಕಾದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ, ನಮ್ಮದು ಬೇಳೆ ಬೇಯೋ ತನಕ ಅಷ್ಟೇ. ಆವಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಇವಾಗ 1 ಕಪ್ಪಷ್ಟು ನಾನು ಕಡಲೆಬೇಳೆನ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದನ್ನ ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ಅಥವಾ 2 ವಿಷಲ್ ಸಾಕು, ಜಾಸ್ತಿ ಬೇಡ. ಯಾಕಂತಂದರೆ ತುಂಬ ಮೆತ್ತಗೆ ಕೂಡ ಆಗಬಾರ್ದು ಬೇಳೆ. ಈ ನೀರನ್ನು ಫಿಲ್ಟರ್ ಮಾಡಿಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಕಡಲೆಬೇಳೆ, ಬೇಕಾದರೆ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಕಾಯಿ ತುರಿ, ಏಲಕ್ಕಿ, ಹಾಗೆಯೇ ಅರ್ಧ ಕಪ್ಪಷ್ಟು ಬೆಲ್ಲ. ಕಾಯಿ ತುರಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್ ಹಾಕೋಬೋದು, ತುಂಬ ಜಾಸ್ತಿ ಹಾಕೋಬೇಡಿ. ಬೇಳೆ 1 ಕಪ್, ಕಾಯಿ ತುರಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್, ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಹೂರಣನ ರೆಡಿ ಮಾಡ್ಕೋಬೇಕು. ಬೆಲ್ಲ ಒಂದು ಸ್ವಲ್ಪ ನೀರಾಗೋ ತನಕ ಇದನ್ನ ಬಿಸಿ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಪಾತ್ರೆಗೆ ಹಾಕಿಬಿಟ್ಟು ತಣ್ಣಗಾದ ನಂತರ ಇದನ್ನ ರುಬ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳುವಂಥದ್ದು ನೋಡಿ. ಇಷ್ಟೇ. ಬೇಳೆ ಒಬ್ಬಟ್ಟು ಮಾಡುವಂಥ ತುಂಬ ರೆಸಿಪೀಸ್, ಬೇರೆ ಬೇರೆ ರೆಸಿಪೀಸ್ ನನ್ನ ಚಾನೆಲ್ನಲ್ಲಿದೆ, ಅದನ್ನು ಕೂಡ ನೋಡ್ಕೋಬೋದು. ಹೂರಣ ನೀವು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇಷ್ಟೊತ್ತಿಗೆ ಏನು ಅಂತಂದರೆ ನಮ್ಮದು ಕಣಕ ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ, ತುಂಬಾ ಮೆತ್ತಗಾಗಿರುತ್ತೆ ನೋಡಿ. ಇವಾಗ ನಾವು ಹೂರಣ ಉಂಡೆನ ರೆಡಿ ಮಾಡಿಕೊಂಡು ಹಾಗೆಯೇ ಕನಕನ ಉಂಡೆನ ಮಾಡಿಕೊಂಡು ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ. ಹೂರಣದ ಉಂಡೆ ಇದೆಯಲ್ವ, ಯಾವಾಗಲೂ ನಮ್ಮದು ಹಿಟ್ಟಿನ ಉಂಡೆಗಿಂತ 2 ಸೈಜಲ್ಲಿ ಇರಬೇಕು, ಅಂದರೆ ಡಬಲ್ ಇರಬೇಕು, ದೊಡ್ಡದಿರಬೇಕು. ಹಿಟ್ಟು ನಮಗೆ ಸ್ವಲ್ಪನೇ ಬೇಕಾಗಿರುವಂಥದ್ದು, ಅದನ್ನ ಅಂದರೆ ಕ್ಲೋಸ್ ಮಾಡಲಿಕ್ಕೆ ಅಷ್ಟೇ ನೋಡಿ. ಇದರ ಅರ್ಧದಷ್ಟು ನಾವು ಕನಕನ ತಗೊಂಡು ಅದನ್ನ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದರ ಮಿಡ್ಲಲ್ಲಿ ನಾವು ಹೂರಣದ ಉಂಡೆನ ಇಟ್ಬಿಟ್ಟು ಇದನ್ನ ಕಂಪ್ಲೀಟಾಗಿ ಎಲ್ಲ ಕಡೆಯಿಂದ ಲಾಕ್ ಮಾಡ್ಕೋಬೇಕು. ಈ ಥರ ನಿಮಗೆ ಕಣಕ ಅಥವಾ ಒಬ್ಬಟ್ಟಿನ ಹಿಟ್ಟು ಪರ್ಫೆಕ್ಟಾಗಿ ಅಂಟಿನ ಥರ, ಅಂದರೆ ರಬ್ಬರ್ ಥರ ರೆಡಿ ಆಗಿದ್ರೆ ಇದನ್ನ ಕ್ಲೋಸ್ ಮಾಡಿಕೊಂಡು ನಮಗೆ ತಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವರು ಲಟ್ಟಿಸ್ತಾರೆ, ಅದು ಗಟ್ಟಿಯಾದರೆ ನಾವು ಲಟ್ಟಿಸಬೇಕು. ಬಟ್ ನಮಗೆ ಹಿಟ್ಟಿದೆಯಲ್ವ, ಅದು ಮೆದುವಾಗಿದ್ರೆ ಇದನ್ನ ಲಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಅಂತಂದರೆ ಕೈಯಿಂದ ಪ್ರೆಸ್ ಮಾಡಿ, ಅಥವಾ ನಾವು ಈ ಥರ ಒಂದು ಹೋಳಿಗೆ ಪೇಪರ್ ಅಥವಾ ಬಾಳೆ ಎಲೆ, ಹಾಗೆಯೇ ಫ್ಲೋರಲ್ಲಿ ಕೂಡ ಕ್ಲೀನಾಗಿರುವ ಫ್ಲೋರಲ್ಲಿ ಕೂಡ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ಥರ ತಟ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ತಾ ಇದ್ದೇನೆ ಅಂತ, ಒಂಚೂರು ಎಲ್ಲೂ ಕಟ್ಟಾಗ್ತಾ ಇಲ್ಲ. ಇದು ಯಾಕೆ ಅಂತಂದರೆ ನಾವು ಯಾವಾಗಲೂ ಹಿಟ್ಟಿರುತ್ತಲ್ವ, ಒಬ್ಬಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ತೀವಲ್ವ, ಅಂದರೆ ಕಣಕ ಅಂತ ಏನಂತೀವಿ, ಅದು ತುಂಬಾ ಅಂಟು ಥರ ರಬ್ಬರ್ ಥರ ಆದರೆ ಈ ಥರ ಆಗುತ್ತೆ, ಇಲ್ಲಾಂದರೆ ಕಟ್ಟಾಗುತ್ತೆ ನೋಡಿ. ಇಷ್ಟೇ, ತುಂಬಾ ಸುಲಭವಾಗಿ ತಟ್ಕೊಂಡು ಇಟ್ಕೊಂಡಿದ್ದೇನೆ ಹೋಳಿಗೆನ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಸ್ಟವ್ವಲ್ಲಿ ಕಾವಲಿನ ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾವು ಹೋಳಿಗೆನ ಅಥವಾ ಒಬ್ಬಟ್ಟನ್ನು ಹಾಕ್ಕೊಂಡು ಕಾಯಿಸ್ಕೋಬೋದು. ಕಾಯಿಸ್ಕೊಳ್ಳುವಾಗ ಉರಿಯನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ರೊಟ್ಟಿ ಥರ ಆಗೋದು ಬೇಡ.
ಒಂದು ಸೈಡ್ ಜಾಸ್ತಿ ಕೂಡ ಕಾಯಿಸ್ಕೋಬಾರ್ದು. ತುಪ್ಪನ ಸವರ್ತಾ ಎರಡೂ ಕಡೆ ಮಗುಚಿ ಹಾಕ್ತಾ ನೀಟಾಗಿ ಕಾಯಿಸ್ಕೋಬೇಕು. ಇಷ್ಟೇ ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಒಬ್ಬಟ್ಟನ್ನು ರೆಡಿ ಮಾಡಿದ್ವಿ ಅಂತ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ರುಚಿಯಾಗಿ ಬಂದಿದೆ. ಒಬ್ಬಟ್ಟು ಕೂಡ ಹಬ್ಬದ ಊಟಕ್ಕೆ ರೆಡಿಯಾಗಿದೆ. ಈಗ ಇನ್ನೊಂದು ತುಂಬಾ ಅದ್ಭುತವಾಗಿರುವಂಥ ಸುಲಭವಾಗಿರುವಂಥ ಹೀರೆಕಾಯಿ ಪಲ್ಯದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿ ಲೀವ್ಸ್, ಹಾಗೆಯೇ ಒಂದೆರಡು ಒಣಮೆಣಸನ್ನು ಹಾಕ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಹುರಿದಾದ ನಂತರ ಜೀರಿಗೆ ಎಲೆ ಸಿಡಿದಾದ ನಂತರ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು, ಇಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಟೊಮೆಟೊ ಮತ್ತು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕೋಬೋದು. ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಮೆತ್ತಗಾದ ನಂತರ ಕಟ್ ಮಾಡಿರುವಂತಹ ಹೀರೆಕಾಯಿಯನ್ನು ಹಾಕ್ಕೊಂಡು ನೀಟಾಗಿ ಈ ಮಸಾಲದ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೇಯಲಿಕ್ಕೆ ಇಡಬೇಕು, ಮುಚ್ಚಿಟ್ಬಿಟ್ಟು. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಬೇಡಿ, ಯಾಕಂತಂದರೆ ಇದು ಪಲ್ಯ ಮತ್ತು ಹೀರೆಕಾಯಲ್ಲಿ ಏನಾದರೂ ನೀರಿನ ಅಂಶ ಇದ್ದರೂ ಕೂಡ ಅದು ಬಿಡುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸರಿ ಬೇಯಿಸಿ ಆದ ನಂತರ ಇದಕ್ಕೆ ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಬೇಡಿ. ಹೀರೆಕಾಯಿಗೆ ಜಾಸ್ತಿ ಉಪ್ಪೇನು ಬೇಡ. ಒಂದು ವೇಳೆ ನೀವು ಟೊಮೆಟೊ ಬೇಯಿಸ್ಕೊಳ್ಳಾಗ ಸ್ವಲ್ಪ ಉಪ್ಪು ಹಾಕಿದರೆ ಇವಾಗ ಚೂರು ಕಮ್ಮಿ ಉಪ್ಪು ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಈ ಮಸಾಲದಲ್ಲಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನ ಮುಚ್ಚಿಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಕಮ್ಮಿ ಉರಿಯಲ್ಲಿ ಈ ಮಸಾಲದಲ್ಲಿ ಬೇಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನೀರೆಲ್ಲ ಆವಿಯಾಗಿ ಹೋಗಿರುತ್ತೆ, ಪರ್ಫೆಕ್ಟಾಗಿ ಪಲ್ಯ ರೆಡಿಯಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂಥ ಬಾಯಿ ನೀರೂರಿಸುವಂಥ ಹೀರೆಕಾಯಿ ಪಲ್ಯ ರೆಡಿ. ಇವಾಗ ಹಬ್ಬಕ್ಕೆ ಇನ್ನೊಂದು ರೈಸ್ ಐಟಮನ್ನು ಹೇಳ್ಕೊಡ್ತಾ ಇದ್ದೇನೆ. ವಾಂಗಿಯ ಅಥವಾ ವಾಂಗಿ ಬದನೆಯ ರುಚಿಯಾಗಿರುವಂಥ ಪಲಾವನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಒಂದು 3ರಷ್ಟು ವಾಂಗಿ ಬದನೆ, ಇದು ಈ ಥರ ಉದ್ದದು ಬದನೆ ಇರುತ್ತಲ್ವ, ಹಸಿರಿದು, ಅದನ್ನ ತಗೋಬೇಕು. ಅದನ್ನ ನೀಟಾಗಿ ತೊಳೆದುಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಾವು ಪಲಾವ್ಗೆ ಈ ಬದನೆನ ರೆಡಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ. ಬಟ್ ಕಟ್ ಮಾಡ್ಕೊಂಡಾದ ನಂತರ ಒಂದು ಸ್ವಲ್ಪ ಅರಿಶಿನ ನೀರಲ್ಲಿ ಹಾಕಿಡಬೇಕು, ಯಾಕಂತಂದ್ರೆ ನಂಜು ಹೋಗಬೇಕು. ಬದನೆನ ನಾವು ಯಾವುದೇ ಪದಾರ್ಥ ಅಥವಾ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು. ಹಾಗೆಯೇ 1 ಲೋಟದಷ್ಟು ರೈಸನ್ನು ಅಥವಾ 2 ಲೋಟದಷ್ಟು ರೈಸನ್ನು ನಾನು ನೀರಲ್ಲಿ ಒಂದು 15 ಮಿನಿಟ್ಸ್ ನೆನೆ ಹಾಕಿಟ್ಟಿದ್ದೇನೆ. ಪಲಾವ್ ಮಾಡೋಕ್ಕಿಂತ ಮುಂಚೆ ರೈಸನ್ನು ನೆನೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಲಾವನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊತಾ ಇದ್ದೇನೆ. ಇದಕ್ಕೆ ಇವಾಗ ಗರಂ ಮಸಾಲ ಐಟಮ್, ಒಂದು ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, ಹಾಗೆಯೇ ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಜೀರಿಗೆ, ಒಂದು 3-4 ಲವಂಗ, 3-4 ಏಲಕ್ಕಿ ಮತ್ತು ಸ್ಟಾರ್ ಇದ್ದರೆ ಇಷ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಂಥ ಫ್ಲೇವರ್ ಕೊಡುತ್ತೆ ಅಂತಂದರೆ ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ನೀಟಾಗಿ ಸಪೂರ ಅಂದರೆ ಸಣ್ಣಗೆ ಹಚ್ಕೊಂಡು ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆ ಗರಂ ಮಸಾಲ ಫ್ಲೇವರ್ ಬಿಟ್ಟು ನಂತರ ತುಪ್ಪದಲ್ಲಿ ಫ್ರೈ ಮಾಡ್ತೀವಲ್ವ, ಅದಾದ ನಂತರ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆಯದು. ಇವಾಗ ಇದಕ್ಕೆ 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮ್ಮದು ರೈಸ್ ಜಾಸ್ತಿ ಇದ್ದರೆ 2 ಲೋಟ ಇದ್ದರೆ 2 ಟೊಮೆಟೊ ಹಾಕೋಬೋದು. 1 ಅಥವಾ 2 ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋ ತನಕ ಸ್ವಲ್ಪ ಆಯಿಲ್ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡಿರುವಂಥ ಬದನೆ ಕೂಡ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹುಣಸೆಹಣ್ಣಿನ ರಸ, 1-2 ಟೇಬಲ್ ಸ್ಪೂನಷ್ಟು ಮೊಸರು, ಇಷ್ಟನ್ನು ಹಾಕ್ಕೊಂಡು ಈ ಮಸಾಲೆ ಜೊತೆ ನೀಟಾಗಿ ಬದನೆನ ಒಂಚೂರು ಬೇಯಿಸ್ಕೋಬೇಕು. ನಾವು ಕಮ್ಮಿ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಳೋಣ. ಬೇಕಾದರೆ ಏನು ಮಾಡ್ಬೋದು, ಕುಕ್ಕರಿದು ಲಿಡ್ ಇರುತ್ತಲ್ವ, ಅದನ್ನ ಉಲ್ಟಾ ಮುಚ್ಚಿಟ್ಟಬೇಕಾದ್ರೂ ನಾವು ಒಂದು ಸ್ವಲ್ಪ ಹೊತ್ತು ಬದನೆ ಚೂರು ಮೆತ್ತಗಾಗೋ ತನಕ ಈ ಮಸಾಲೆ ಜೊತೆ ಬೇಯಿಸ್ಕೋಬೇಕು. ಬದನೆ ಒಂಚೂರು ಮೆತ್ತಗಾದ ನಂತರ ಇವಾಗ ನಾವಿದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪುಡಿ,
ಅಥವಾ ನೀವು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿನ ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ನಾನು ಟೇಸ್ಟಿಂಗ್ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈ ಪುಡಿಗಳದ್ದು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕ್ ಇರುತ್ತೆ, ಅದನ್ನ ನೋಡ್ಕೊಂಡು ಈ ಮಸಾಲೆ ಜೊತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸರಿ ರೈಸ್ ಮಿಕ್ಸ್ ಮಾಡುವಾಗ ಕೇರ್ಫುಲ್, ಪುಡಿ ಮಾಡ್ಕೋಬೇಡಿ. ಇವಾಗ 2 ಲೋಟದಷ್ಟು ರೈಸ್ ಇದ್ದರೆ 4 ಲೋಟದಷ್ಟು ನೀರು ಹಾಕಬೇಕು. ಬಾಸ್ಮತಿ ರೈಸ್ ಆದರೆ 2 ಲೋಟದಷ್ಟು ರೈಸಿಗೆ 3.5 ಲೋಟದಷ್ಟು ನೀರು ಸಾಕು. ಕೊನೆಯದಾಗಿ ಬೇಕಾದರೆ ಒಂದು ಸ್ವಲ್ಪ ಲಿಂಬೆ ರಸ ಹಾಕೋಬೋದು, ಸ್ವಲ್ಪ ಸಕ್ಕರೆ ಹಾಕ್ಬೋದು. ನೀರನ್ನು ಒಂದು ಸರಿ ಟೇಸ್ಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು ರುಚಿ ಎಷ್ಟಿದೆ, ಯಾವುದು ಖಾರ ಬೇಕಾ, ಉಪ್ಪು ಬೇಕಾ ಎಲ್ಲದನ್ನು ಟೇಸ್ಟ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಬಿಡಿ. 1 ವಿಷಲ್ ಸಾಕು. 1 ವಿಷಲ್ ಆದ ನಂತರ ಸ್ಟವನ್ನು ಬಂದ್ ಮಾಡಿ ಒಂದು 20 ನಿಮಿಷ ನೀವು ಲಿಡ್ಡನ್ನು ಓಪನ್ ಮಾಡಿಬಿಡಿ. 10ರಿಂದ 20 ನಿಮಿಷ ಲಿಡ್ಡನ್ನು ಓಪನ್ ಮಾಡಿಬಿಡಿ. ಯಾಕಂತಂದರೆ ನೀಟಾಗಿ ನೀರೆಲ್ಲ ಆವಿಯಾಗಿ ಪಲಾವ್ ಪರ್ಫೆಕ್ಟಾಗಿ ರೆಡಿ ಆಗಬೇಕು. ನೋಡಿ, ವಾಂಗಿ ಬದನ್ ಇದು ಸೂಪರ್ ಆಗಿರುವಂಥ ಬಾಯಿ ನೀರು ಉರಿಸುವಂಥ ಪಲಾವ್ ರೆಡಿಯಾಗಿದೆ. ಹಬ್ಬದ ಊಟಕ್ಕೆ ಪಲಾವ್ ಕೂಡ ರೆಡಿಯಾಗಿದೆ. ಈ ವಾಂಗಿ ಹಾಕಿದ ಸ್ಟೈಲಲ್ಲಿ ಬೇರೆ ತರಕಾರಿನ ಹಾಕಿ ಕೂಡ ನೀವು ಮಾಡ್ಬೋದು, ಬದನೆ ತಿನ್ನದವರಾದರೆ ಅದು ಕೂಡ ಇದೇ ಥರ ಮಾಡುವಂಥದ್ದು. ಈಗ ಒಂದು ಉತ್ತಮವಾಗಿರುವಂಥ ತುಂಬಾ ಆರೋಗ್ಯಕರವಾಗಿರುವಂತಹ ಹಬ್ಬದ ಊಟಕ್ಕೆ ವಿಶೇಷವಾಗಿರುವಂಥ ರಾಯ್ತ ನಾನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಇದೇ ಥರ ನೀವು ಕೋಸಂಬರಿ ಕೂಡ ಮಾಡ್ಕೋಬೋದು. ಮೊದಲಿಗೆ ಒಂದು ಅರ್ಧ ಕಪ್ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಮೊಸರನ್ನು ತಗೋಬೇಕು. ಅದಕ್ಕೆ ತುರಿದಿಟ್ಟಿರುವಂತಹ ಕ್ಯಾರೆಟ್, ತುರಿದಿಟ್ಟಿರುವಂತಹ ಸೌತೆಕಾಯಿ, ಒಂದು ವೇಳೆ ತುರಿದಿಲ್ಲದಿದ್ದರೆ ನಿಮಗೆ ತುರಿದಿರೋದು ಬೇಡ ಅಂತಂದರೆ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ, 2-3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಡ, ಉಪ್ಪು ತುಂಬಾ ಕಮ್ಮಿ ಹಾಕ್ಕೊಳ್ಳಿ. ಇದೇ ಸ್ಟೈಲಲ್ಲಿ ಕೋಸಂಬರಿ ಕೂಡ ಮಾಡ್ಕೋಬೋದು. ಕೋಸಂಬರಿ ಮಾಡುವಾಗ ಮೊಸರು ಇಷ್ಟು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಮೊಸರು ಹಾಕೊಳ್ಳೋದನ್ನು ಮಾಡ್ಬೋದು. ಬಟ್ ನೆನೆ ಹಾಕಿರುವಂಥ ಹೆಸರು ಬೇಳೆನ ಹಾಕೋಬೇಕು. ಬೇರೆ ಎಲ್ಲ ತರಕಾರಿ, ಬೇರೆ ಎಲ್ಲ ಸೇಮ್ ಇದೇ ಥರ ಮೊಸರು ಹಾಕಿದ್ರೂ ನಡೀತದೆ, ಹಾಕಿಲ್ಲದಿದ್ರೂ ನಡೀತದೆ. ಇದಕ್ಕೆ ಇನ್ನೊಂದು ಏನು ಅಂತಂದರೆ ಬೇಕಾದರೆ ಸ್ವಲ್ಪ ಒಗ್ಗರಣೆಯನ್ನು ಕೂಡ ಹಾಕೋಬೋದು. ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಈ ರಾಯ್ತಕ್ಕೆ ಒಗ್ಗರಣೆನ ಹಾಕ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಒಗ್ಗರಣೆ ಬೇಡ ಅಂತಂದರೆ ಹಾಗೆಯೇ ಯೂಸ್ ಮಾಡ್ಬೋದು. ನಾನೊಂದು ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೇನೆ. ಕರಿ ಲೀವ್ಸ್ ಎಲ್ಲ ಹಾಕ್ಕೊಂಡು ಫ್ಲೇವರ್ ಇದೆಯಲ್ವ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ನೀವು ಒಗ್ಗರಣೆ ಹಾಕ್ಕೊಂಡ್ರಿ. ರುಚಿಯಾಗಿರುವಂಥ ರಾಯ್ತ ಕೂಡ ರೆಡಿ ಆಗಿದೆ. ನೋಡಿ, ಹಬ್ಬದ ಊಟಕ್ಕೆ ಎಷ್ಟೆಲ್ಲ ಐಟಮ್ಸ್ ರೆಡಿ ಆಗಿದೆ ಅಂತ. ಎಲ್ಲ ತಿಂದಾಯಿತು. ಇನ್ನು ತಿಂದಿದ್ದನ್ನು ಕರಗಿಸಲಿಕ್ಕೆ, ನಮ್ಮ ದೇಹನ ತಂಪಾಗಿಡಲಿಕ್ಕೆ ಒಂದು ರುಚಿಯಾಗಿರುವಂಥ ಮಜ್ಜಿಗೆ ಬೇಡವಾ, ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ರುಚಿಯಾಗಿರುವಂಥ ಮಸಾಲ ಮಜ್ಜಿಗೆನ ಯಾವ ಥರ ಮಾಡ್ಕೊಳ್ಳೋದು ಅಂತ. ದಪ್ಪ ಮೊಸರು ಒಂದು ಸ್ವಲ್ಪ ತಗೊಳ್ಳಿ, ಎಷ್ಟು ಜನ ಇದ್ದೀರಾ ಅಷ್ಟು ನೋಡಿಕೊಂಡು ತಗೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ, 1-2 ಕಾಳುಮೆಣಸು ಬೇಡದಿದ್ದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಕರಿ ಲೀವ್ಸು, ಸ್ವಲ್ಪ ಒಣಮೆಣಸು, ಇಷ್ಟನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಈ ಥರ ಹುರಿದ್ಕೊಂಡು ಆಯಿಲ್ ಹಾಕ್ಕೊಂಡು ಹುರಿದ್ಕೊಂಡ್ರು ಓಕೆ, ಅಥವಾ ನೀವು ಈಗ ಕರಿ ಲೀವ್ಸ್ ಬಿಟ್ಟು ಮಿಕ್ಕಿದನ್ನೆಲ್ಲ ಡ್ರೈಯಾಗಿ ಆ ಥರನೂ ಹುರಿದ್ಕೊಂಡು ಮಿಕ್ಸಿಯಲ್ಲೂ ಪುಡಿ ಮಾಡ್ಬೋದು, ಅಥವಾ ಕುಟ್ಟಿ ಕೂಡ ಈ ಥರ ಪುಡಿ ಮಾಡ್ಬೋದು. ಗುದ್ಬಿಟ್ಟು ಈ ಥರ ಮಸಾಲೆನ ಪುಡಿ ಮಾಡಿಕೊಂಡು ರೆಡಿ ಮಾಡ್ಬೋದು. ಇದೆರಡು ನಿಮ್ಮ ಚಾಯ್ಸ. ಈ ಮಸಾಲೆ ಪುಡಿ ಇದೆಯಲ್ವಾ, ಅದನ್ನ ಸೇವ್ ಮಾಡ್ಕೊಂಡು ಅಂದರೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ನಿಮಗೆ ನೆಕ್ಸ್ಟ್ ಮಸಾಲೆ ಮಜ್ಜಿಗೆ ಮಾಡುವಾಗ ಕೂಡ ಆಗುತ್ತೆ. ಇವಾಗ ಈ ಮೊಸರನ್ನು ಒಂದು ಸ್ವಲ್ಪ ಕಡಿಬೇಕು. ನಾನು ಮಿಕ್ಸಿಯಲ್ಲಿ 1-2 ರೌಂಡ್ ರುಬ್ಕೊಂಡು ಇದನ್ನ ಕಟ್ಕೊಂಡಿದ್ದೇನೆ, ಅಥವಾ ನೀವು ಕುಡುಗೋಲಲ್ಲಿ ಕಡಿದ್ಕೊಂಡು ಅದಕ್ಕೆ ನೀರನ್ನು ಹಾಕಿಬಿಟ್ಟು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಳ್ಳಿ. ಈ ಮಸಾಲ ಮಜ್ಜಿಗೆದು ಮಸಾಲ ಇದೆಯಲ್ವ ರೆಡಿ ಮಾಡಿಟ್ಟಿರೋದು, ಅದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ರುಚಿಯಾಗಿರುವಂಥ ಖಾರವಾಗಿರುವಂಥ ಮಸಾಲ ಮಜ್ಜಿಗೆ ರೆಡಿ ಆಗಿದೆ. ಇಷ್ಟೇ ತಂಪಾಗಿರುವಂಥ ಮಸಾಲೆ ಮಜ್ಜಿಗೆ ಕೂಡ
ರೆಡಿ ಆಯಿತು. ಹಬ್ಬದ ಊಟಕ್ಕೆ ಕಂಪ್ಲೀಟಾಗಿ ಏನೆಲ್ಲ ಮೆನುವಲ್ಲಿ ಬೇಕು ಅದೆಲ್ಲದನ್ನು ಹೇಳ್ಕೊಟ್ಟಿದ್ದೇನೆ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.